स्वामी देवताभ्यो नमः नवशक्ति पूजां समर्पयामि तं तावत् समितो भवानः आवाहनं समर्पयामि तत्ते नानाविधेयुक्तं शरणपीठविराजितयाः मध्यो यं प्रतिकिञ्चताम् अर्घ्यमर्पयामि नारायण नाना अंगानि पूजयामि पूजा समर्पयामि पत्र पूजा की कर्म करिष्ये ओम सत्यदेवाय नमः तुलसी पत्र समर्पयामि सत्यात्मने नमः जाति पत्र समर्पयामि सत्यविभवाय नमः चंपका पत्र समर्पयामि ಪ್ರಸನ್ನ ಕಾಳು ಆ ಉದ್ದೇಶವಾದ ಏ ಪೂಜೆ ಮಾಡಬೇಡ
ಆ ಉದ್ದೇಶಗತವಾದ ಫಲದಾನವನ್ನು ದೇವರು ನಾರಾಯಣನಿಗೆ ಈ ರೀತಿಯಾದ ಪೂಜೆ ಮಾಡುವುದು ಪ್ರತಿದಿನ ತನ್ನ ಬಂಧುಮಿತ್ರರಿಗೆ ಆಗಿದ ಪೂಜಿತ ಪ್ರಸಾದದ ಹೊರಡು ಐಡಿಪಕ್ಕ ಯಜಮಾನ ಎಂಬುದನ್ನು ಪ್ರಸಾದ ಸ್ವೀಕಾರ ತಂದು ಅನ್ನದಾನ ಸಂಕರ್ಮ ಮಾಡಿಕೊಂಡು ಕಲಿಯುವರು ಪೂಜೆ ಮಾಡಿದಾಗ ಮಂತ್ರಲೋಪ ವಸ್ತ್ರಲೋಪ ಮಾನಸಿಕ ಲೋಪ ಅನೇಕ ವಿಧಾನದ ಲೋಪಗಳ ಸಾಧ್ಯಗಳು ಸರ್ವಕಾಶ್ಯವಾದ ಅನ್ನದಾನ ಸಂಕರ್ಮ ಮಾಡಿದಾಗ ಆ ಲೋಪಗಳ ಪರಿಹಾರ ಮಾಡಿಕೊಂಡು ಈ ರೀತಿಯಾದ ಪೂಜೆ ಮಾಡುವ ಕಲಿಯುವರು ಜ್ಞಾನ ನಿಗ್ರಹ ಮಾಡುವ ದೇವರ ಕಾರ್ಯಗಳಿಗೆ ಎಲ್ಲ ವಿಶೇಷವಾದ 40ನ ಪೂಜೆಯನ್ನು ಗುಡಾಂದೆ ಮಾಡುತ್ತಿದ್ದರು. ಆ 40ನ ಪೂಜೆ ದಾನಿ ಬಯ್ಯಗೂ ಈ ಕಲಶದ ನೀರು ಆ ರಾತ್ರಿ ಯಜಮಾನ ದಂಪತಿಗಳು ಜಾಗರಣೆ ಕಟ್ಟುವುದು ಅಡಿಪಕ್ಕ ಮನದಾನಿ ಉದ್ಯಾಪನ ಹೋಮವನ್ನು ಅಗ್ನಿ ಮುಖಾಂತರ ಅಗ್ನಿಮತ್ಯಗಳು ಎಲ್ಲ ಲಕ್ಷ್ಮೀದೇವಿಯ ಆಹ್ವಾನ ತಂದು ಅಡಿಪಕ್ಕ ಪಾಯಸ ಸಮಿತು ಆಜ್ಯ ಮತ್ತು ನೀರು ಮುಂದಿನ ಪೂಜೆ ದ್ರವ್ಯಗಳು ಹೋಮ ಮಾಡುವುದು ಈ 5 ಕಲಶದ ಸತ್ಪಾತ್ರವಾಗಿನ ಪ್ರಾಣಿಗಳಿಗೆ ದಾನಗಳು ಉದ್ಯಾಪನ ಕ್ರಮ ಮಾಡಬೇಕು. ಈ ರೀತಿಯಾದ ಏನು ಪೂಜೆ ಮಾಡುತ್ತೀರ ಅಕಲೆಗೂ ಹರಿಗಳು ಕಷ್ಟನೆಯ ಪಡೆದು ದೇವರ ನಾನದರ ಸೂತಪುರಾಣ ಶಬ್ದದ ಸುಂದರತೆ ಕಥಾ ಸಾರಾಂಶ ದೇವರಿಗೆ ಅರ್ಪಿತ ಯಾಯಾಮಿ ಧ್ಯಾನಮರ್ಪಯಾಮಿ ಅವಾದಯಾಮಿ ಆದನರ್ಪಯಾಮಿ ಗಂಧಾಮರ್ಪಯಾಮಿ
ఆయన పూజ ఆయన ప్రతిదిన పూజ మరణం యొక్క మోక్ష దేవర ఎదగాలని పేరు ఆయన తన పూజలు ఆయన సకల సంపత్తుల భక్తులు అవే ರೀತಿಯಾದ ನಿಜ ಪ್ರಾಣಿ ಕೈಯಲ್ಲಿ ಕೂತು ಪೂಜೆ ಸಮಯಗಳು ಕಾಡು ಕೂತು ಕಣಕದ ಪೂಜೆ ಬಂದಾಗ ಕಣಕದ ವ್ಯಾಪಾರ ಬಹಳ ಬಾಜರಾಮಗಳು ಆಯೇ ಆಲೋಚನೆ ಮಾಡಬೇಕು ಮೂಲ ಪ್ರಾಣಿಯಲ್ಲಿ ನೀರು ಬರ್ತದೆ ಪಡೆದು ಪ್ರಾಣಿಯಲ್ಲಿ ಬಂದಾಗ ಆ ಇಲ್ಲಾಡ ಪೂಜಾ ವಸ್ತುಗಳು ಆ ಎಲ್ಲ ವಸ್ತುಗಳು ಆ ಪೂಜೆ ತುರುಪೆ ಆ ಇಲ್ಲದ ತುರುಪೆ ಆಯ್ತು ಬಹಳ ಆಶ್ಚರ್ಯ ಹಾಕೊಂಡು ಒಂದು ಕಾಲು ತಿನಿಯರ ಗತಿಜಾತಿ ತನ್ನ ಜೀವನ ವೃಕ್ಷಾಕರಗಳ ಪ್ರಾಣಿಗಳು ಇದು ಶ್ರೀಮಂತರಾದ ಬೇರೆಯರ್ಥ ಹೆಂಚಾದ ಎಲ್ಲ ತೆರೆಯುವುದು ಕೊಡೋದು ಪೂಜೆ ಆಗಿರುತ್ತ ಆದ ಪ್ರಶ್ನೆ ಮಾಡಬೇಕು ಅಪಗ ಎನ್ನತ್ತು ಆ ದೇವರ ಸಂಪತ್ತು ತನ್ನ ಜೀವನದ ಘಟನೆ ಕೊಡೋದು ಆಯದ ಪೂಜೆದ ಪ್ರಸಾದ ಕೊಡಬೇಕು ಪ್ರಸಾದ ಸ್ವೀಕಾರ ಮತ್ತು ಬಾಜನ ಬರೋದು ವಿಜಯ ಕೊಡಬೇಕು ರಾತ್ರಿ ವಸ್ತು ಗೊತ್ತಾಗುವುದು ಅಪಗಾಯ ಅಲಚನೆ ಜಾಗಸ್ತರೆಯಾಗುವುದೇ ದುಂಬಬಹುದಾದ ಕಣಕದ ಬೇರಾಗುವುದು ಕಣಕದ ನೀವು ದೇವರ ಪ್ರಾರ್ಥನೆ ಮಾಡಬೇಕು ಇನಿಯನ್ನ ಕಣಕು ಮಾತು ಪೂರ್ಣದಾಂಡ ಯಾನು ಎಲ್ಲನೇ ಪೂಜೆ ಮಾಡಬೇಕು ಪ್ರಾರ್ಥನೆ ಮತ್ತು ಬಿಡಬೇಕು ಆಯನ ಪ್ರಾರ್ಥನೆಗೆ ಸರಿಯಾದ ಒಂದು ಶ್ರೀಮಂತರಿಲ್ಲ ಕಣಕ್ಕೆ ಮುಗಿದುಕೊಳ್ಳುತ್ತಿದ್ದು ಏಪ ಕಣಕುವಾಗದ ಬೇರ ಸಾಧನ ಸಮಯಗಳು ಇಮ್ಮೆಂದುದಾಯ ಬಹಳ ಸಂತೋಷ ಇಮ್ಮೆಂದು ಕಣಕ ಪಾಠ ಜಾಗ ಗಣಪನ ಪಾಠಗಳು ಕಣಕದ ಕಾಸು ಅಥವಾ ಕಣಕದ ಮೌಲ್ಯದ ಪಟ್ಟಗಳಾದ ಏಪ ಚರ್ಚೆ ಮಾಡಿದ್ದು ಗೋಪಿತನ ಮತ್ತೊಂದು ನಿಜ ಶ್ರೀಮಂತೆ ಆ ವಿಚಾರ ಮಾಡುವಂತೆ ಆಯ ಪಟ್ಟಣದ ರಕ್ತಪಾಲು ಸಂಪತ್ತನ್ನು ಕೊಡಬೇಕು ಅಪಗಾರಗಳಿಗೆ ಆಶ್ಚರ್ಯವಾಗುವುದು ಇದು ಪೂರ ದೇವರ ಮಹಿಮೆಯ ಒಂದು ತೀರ್ಮಾನ ಎಲ್ಲಾಡ ಬೆಟ್ಟಲು ಉಪವಾಸ ಕೂಡುವುದು ಮನದಾನಿ ಮತ್ತು ಶ್ರದ್ಧಾ ಪ್ರಸರವಾದ ದೇವರ ಪೂಜೆ ಮಾಡಬೇಕು ಪೂಜೆಯ ಪಕ್ಕ ದೇವರ ಪ್ರಾರ್ಥನೆ ಮಾಡಬೇಕು ಯಾರಿಗೆ ಕೃಷ್ಣದಾದ ಪೂಜೆ ಈ ಪೂಜೆಗೆ ಸ್ವೀಕಾರ ಮತ್ತೊಂದು ಎನ್ನ ನೀರೇ ಉದ್ಧಾರ ಮಾಡಲು ಆ ಎಲ್ಲ ದೇವರ ಪ್ರಾರ್ಥನೆ ಮಾಡಬೇಕು ಅವೇ ರೀತಿಯಾಗಿ ಆಯನ ದೇವರ ಪಡಿತ ಸಂಪತ್ತನ್ನು ಒದಗಾಗಬೇಕು ಆಂಡಲ ಪ್ರತಿ ತಿಂಗಳ ಪೂಜೆ ಮತ್ತೊಂದು ಮರಣ ಪಟ್ಟಕ ಎನ್ನನೇ ಲೋಕದಲ್ಲಿ ದೇವರ ಆರಾಧನೆಗಳ ಸೂತ್ರ ದೇವರ ಸತ್ಯನಾರಾಯಣ ಪೂಜೆ, ಸಾರ್ವಜನಿಕ ಪೂಜೆ, ಮಕರ ಸಂಕ್ರಾಂತಿ, ಸೂರ್ಯದೇವರು ಮಕರ ಉತ್ತರಾಯಣ ಪ್ರಾರಂಭ
ವಿಶೇಷವಾದ ಪರ್ವಕಾಲ ಅಂತಿನ ದಿನಗಳು ಆ ಕಲಶ ನೀರು ಆರಂಭಿಕ ಕಲ್ಪೋಕ್ತ ಪೂಜೆ ಕಥಾಪಾರಾಯಣ ಕಥಾಶ್ರವಣ ಕಥಪಣ್ಣಾಗ ದಾದಾಂಡ ಪಂಡಿನ ಸಮಯಡಾವು ಕೇಣ್ಣ ಸಮಯಡಾವು ಸಾಧಾರಣ ತೊಂದರೆ ಎತ್ತಿರಲ್ಲ ದೇವ ಪರಿಹಾರ ತಗೊಂಡು ಅವೇ ರೀತಿಯಾದ ನಂತರ ಹೂವರ ಸಾಧ್ಯ ನಾಯಕ ನಮ್ಮ ಮುರುಕುನಿ ಭೂತ ಹೆಸರು ಮಾತರಿ ಐನು ಇದು ಭೂತ ಸ್ವೀಕಾರ ಅವೇ ರೀತಿಯಾದ ಪೂರ ದೇವರ ಸೇವೆ ಮಾಡುವಿರ ಪೂಜೆ ಬಂದಿರ ಅಕಲಗರ ಅವಿಷ್ಟ ಪ್ರಾಪ್ತಿಯಾಗುವುದು ಅವರ ತಂದೆ ಪ್ರತಿ ತಿಂಗಳ ಪುಣ್ಯವಿಧಾನಿ ಆದ ವಿವೇಕವಾದ ಕಲಶ ನೀರು ಕಲ್ಪಂತ ಪೂಜೆ ಅವರ ನಿರಂತರವಾದ ಕ್ಷೇತ್ರಗಳನ್ನು ಏನು ಬಂದು ಪ್ರಾರ್ಥನೆ ಮಾಡಿದ ಆ ಭಕ್ತರನ್ನು ಅಭಿಷ್ಟಲ ಸತ್ಯನಾರಾಯಣ ದೇವಸ್ಥಾನದವರು ವಿಶೇಷವಾದ ಗ್ರಾಮವು ರಾಷ್ಟ್ರವು ದೇಶವು ಜಗತ್ತು ಹೊಂದಿದ್ದ ಅನೇಕ ವಿಧವಾದ ಮಹಾಮಹಾ ರೋಗಗಳ ನಿವಾರಣೆ ಬಂದು ಇವುಗಳ ಮದ್ದು ನನ್ನ ನಿರಂತರವಾದ ಪೂಜೆ ಅದು ಬಾಕಿ ಆಮೇಲೆ ನಿರಂತರವಾದ ಪೂಜೆ ಆದರೂ ಈ ಕ್ಷೇತ್ರ ಬೆಳಗಾದವರೇ ಮಾಧ್ಯಮ ಬೆಳಗಾದವರೇ ಬಂದು ಆ ಕಥೆಯನ್ನು ದೇವರ ಪಾದಕ್ಕೆ ಸಮರ್ಪಣೆ ಮಾಡಿ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜಃ ಶ್ರೀನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ.
ಅರ್ಪಣ ತೋಜೊಂಡು ಆನೆಯ ಮಲ್ಪಲೆ ಬಂದು ದೇವರ ಪಂತೇರು ಅದೇ ರೀತಿಯಾದ ವಿಶ್ವಭಾರತಿ ಟ್ರಸ್ಟ್ ಮಾಡೂರು ಮಕ್ಕಳ ಆಶ್ರಯಡು 24ನೇ ವರ್ಷದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ದೇವರಿಗೆ ಅರ್ಪಣೆ ಮಾಡ್ತದ ಅವತ್ತಂದೆ ಪ್ರತಿ ತಿಂಗಳ ಈ ಸನ್ನಿಧಾನಡು ಆರ್ಡ ಇಡೀ ಬ್ರಹ್ಮಾಂಡ ನಾಯಕಿಗೆ ಆ ಕೊತ್ತಿನ ಹೆಸರನ್ನು ಪೂಂದು ಸ್ವೀಕಾರ ತಂದು ವಿಶೇಷವಾದ ಆ ಪಿಂಚಿನ ಪೂಜೆಯನ್ನು ದೇವರು ಸ್ವೀಕಾರ ತಂದು ಏರು ಭಕ್ತರು ಪ್ರಾರ್ಥನೆ ಮಲ್ಪಿರ ಅಕಲ್ಲ ಅಭಿಷ್ಟಲ ಕ್ಷೇತ್ರ ನಪಾದ ಬರೆದು ನನ್ನ ತುಂಬಗಲ ವಿಶೇಷವಾದ ಪೂಜೆ ಮಲ್ಪಿದ ಯೋಗಭಾಗ್ಯ ಅವೇ ರೀತಿಯಾದ ನಂಗೆ ಬರ್ತಿದ್ದಿನ ಗ್ರಾಮ ಬರ್ತಿದ್ದಿನ ಅವೇ ರೀತಿಯಾದ ರಾಜ್ಯ ಹೊತ್ತಿನ ರಾಷ್ಟ್ರ ಹೊತ್ತಿದ್ದಿನ ಅನೇಕ ದಾರಿದ್ರ್ಯ ಆವಡು ಅನೇಕ ರೋಗ ರುಜಿನಗಾವಡು ಐನು ಪೂರ ನಿವಾರಣೆ ತಂದು ನನ್ನ ತುಂಬಗಲ ಆರ್ನ ಯೋಗಭಾಗ್ಯನ ಒದಗಾದ ಕುರಿದು ಮಾತ ಈ ಭಕ್ತರನ್ನೆಲ್ಲ ಅದಿ ಬೆಳಗಾದ ಕುರಿದು ಮಾತೆರೆಗಲ ಕ್ಷೀರಾನ್ನ ಜನಪನ ಯೋಗಭಾಗ್ಯನು ಆ ಲಕ್ಷ್ಮೀ ಸತ್ಯನಾರಾಯಣ ದೇವರು ಒದಗಾದ ಗೊರಲೆ ಪಂದು ನಮ್ಮ ಮಾತೆಲ್ಲ ಸೇರೊಂದು ದೇವತಾ ಸನ್ನಿಧಾನಡು ಪ್ರಾರ್ಥನೆ ಮಾಡ್ತಲ್ಲಿ ಸಮರ್ಪಯಾಮಿ ಲಕ್ಷ್ಮೀ ಸತ್ಯನಾರಾಯಣ ಧ್ಯಾನ ಆವಾಹನ ಕಲಿಯುಗಳು ಅನ್ನದಾನ ಹತ್ತರ ಮಾಡ್ಕೊಳ್ಳಿ ಏದೇ ವಸ್ತುಗಳಿಂದ ಮನುಷ್ಯ ಕೂಡಿಯಾಗಿ ಅಂಡ ಅನ್ನದಾನ ನಾಂಡ ನಂತಿದ್ದ ಕರ್ತವ್ಯ ವಸ್ತು ಲೋಪ ಕ್ರಿಯಾಲೋಪ ಮಾನಸಿಕ ಲೋಪ ಅದು ಶ್ರದ್ಧಾಲೋಪಲ್ಲ ದೇವರು ಅನ್ನದಾನ ಪರಿಹಾರ ಮುಖ್ಯ ಶಾಸ್ತ್ರ ಈ ರೀತಿಯಾದ 14ನೇ ವರ್ಷದ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಉದ್ದೇಶವಾದ ಆ ಅನ್ನದಾನ ದಿನ ಅನ್ನದಾನ ಅಂತಂದಲ್ಲ ನನ್ನ ಪುಣ್ಯಮೇ ಪ್ರಾರಂಭ ಸಂಕಲ್ಪ ಅಂತ ಪ್ರೇರಕ ಪ್ರೇರಮಾನೇಶ ತ್ವಯಾ ಪ್ರೇರಿತವಾದ ಸಂಕಲ್ಪ ಮುರಾರ್ನ ಇಂಚ ಆವಡ್ಕೊಂಡು ನಡೆದ ಬಂದದ್ದು ನನ್ನ ಆ ಪುಣ್ಯ ಕರ್ತವ್ಯ ನಿರ್ವಹ ಅಂತಂದು ಈ ಕ್ಷೇತ್ರ ಅನ್ನದಾನ ಇಂಚ ಹಾಕೊಂಡ ಈ ರೀತಿಯ ದೇವತಾ ಸಾನ್ನಿಧ್ಯ ಬಂದಿದ್ದು ಆ ಸತ್ಯನಾರಾಯಣ ದೇವರು ಪ್ರತಿದಿನ ಭಕ್ತರ ಅಭಿಷ್ಟಗಳ ಬಾರ್ದು ಈ ಕ್ಷೇತ್ರ ನಮ್ಮಲ್ಲಿ ಮುಡಗಾದ ಗೊರಲೆ ಬಂದು ಅನ್ನಪೂರ್ಣೇಶ್ವರ ಮಾಡ ಪ್ರಾರ್ಥನೆ ಅಂತಂದೆ ಅನ್ನಪೂರ್ಣೇಶ್ವರ ಪಾದಾರವಿಂದ ಗೋವಿಂದಾನಿ ಗೋವಿಂದ ದೇವಾಲಯದ ಗೋವಿಂದಾನಿ ಗೋವಿಂದ ಗೋವಿಂದಾನಿ ಗೋವಿಂದ